ಎಸ್, ಥ್ಯಾಂಕ್ ಯು ಸಿಸ್ಟರ್. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವಿಶೇಷ ವಿಜೇತ ಸ್ಪೆಷಲ್ ಸ್ಕೂಲ್ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಕಾಂತಿ ಹರೀಶ್ ಅವರು ಕಾರ್ಕಳದಿಂದ ಬಂದಿದ್ದಾರೆ. ಮೇಡಮ್, ಎಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲರ ಮನೆ ಮಾತಾಗಿರುವ ಚಾನಲ್ v4 ಚಾನಲ್ ಬಹುಶಃ ಇವತ್ತು ಮಂಗಳೂರಿನಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಪಂಚದಾದ್ಯಂತ v4 ಚಾನಲ್ ಗುರುತಿಸಿಕೊಂಡಿದ್ದಾರೆ. ಇದರ 16ನೇ ವರ್ಷವನ್ನು ಸಂಪೂರ್ಣಗೊಳಿಸಿ 17ನೇ ವರ್ಷಕ್ಕೆ ಪಾದಾರ್ಪಣೆಗೈಯುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಎಲ್ಲ ವಿಶೇಷ ಶಾಲೆಗಳ ಮುಖ್ಯಸ್ಥರನ್ನು ಕರೆಯಿಸಿ ಶಾಲೆಗಳನ್ನು ಎಲ್ಲರಿಗೂ ಪರಿಚಯಿಸಿ ಗೌರವವನ್ನು ಸಮರ್ಪಿಸುವಂತಹ ಒಂದು ಮಹತ್ವಪೂರ್ಣ ಕಾರ್ಯವನ್ನು ಮಾಡಿದವರು. ಇವತ್ತು ಯಾವುದೇ ಒಂದು ಚಾನಲ್ ಇದ್ದರೆ ಅದು v4 ಚಾನಲ್ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಮಂಗಳೂರಿನ ಎಲ್ಲ ಒಂದು ಪ್ರತಿನಿಧಿಗಳನ್ನು ಕರೆಸಿದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯಿಂದ ಕಾರ್ಕಳದ ವಿಜೇತ ವಿಶೇಷ ಶಾಲೆಯನ್ನು ಕೂಡ ಆಯ್ಕೆ ಮಾಡಿದ್ದಾರೆ. v4 ಚಾನಲ್ನ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿಶೇಷವಾಗಿ ತಾರ್ನಾಥ್ ಸರ್ ಅವರಿಗೂ ನಮ್ಮೆಲ್ಲ ಒಂದು ವಿಶೇಷ ಶಾಲೆಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತೇವೆ. ಈಗಾಗಲೇ ಸಿಸ್ಟರ್ ಹೇಳಿದರು, ಎಲ್ಲರೂ ಶುಭ ಹಾರೈಸಿದರು. ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಈಗಾಗಲೇ v4 ಚಾನಲ್ ಎತ್ತರಕ್ಕೆ ಬೆಳೆದಿದೆ, ಇನ್ನಷ್ಟು ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನು ಹೊಂದಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಬಹುಶಃ ವಿಶೇಷ ಶಿಕ್ಷಕರು ಎಲ್ಲ ಒಂದು ರಂಗದಲ್ಲಿ ಎಲ್ಲರೂ ಕಡೆಗಣಿಸಿದ್ದಾರೆ. ಅಂದರೆ ಸರ್ಕಾರ ಕೂಡ ನಮ್ಮನ್ನು ಕಡೆಗಣಿಸಿದೆ. ಇವತ್ತು ವಿಶೇಷ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಶಿಕ್ಷಕರಿಗಾಗಲಿ ಶಿಕ್ಷಕೇತರರಿಗಾಗಲಿ ಬೆಲೆನೇ ಇಲ್ಲದ ರೀತಿಯಲ್ಲಿ ಆಗಿದೆ. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಒಂದು ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಮುಷ್ಕರವನ್ನು ಮಾಡಲಿಕ್ಕೂ ಕೂಡ ನಾವು ಮುಂದುವರೆದಿದ್ದೇವೆ. ಅದರ ಬಗ್ಗೆ ಕೂಡ ನಮಗೆ v4 ಚಾನಲ್ ಭಾಳಷ್ಟು ಸಪೋರ್ಟ್ ಮಾಡಿದೆ. ಸ್ಪೆಷಲ್ ಸ್ಕೂಲ್ನ ಈ ಫೀಲ್ಡ್ ಏನಿದೆ ಅದರಲ್ಲಿ v4 ಚಾನಲ್ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಈ ಶಾಲೆಗಳಲ್ಲಿ ಏನೆಲ್ಲ ಕಾರ್ಯವೈಖರಿಗಳು ನಡೀತಾ ಇದೆ, ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಯಾವ ರೀತಿಯಾಗಿ ಸಮಾಜದಲ್ಲಿ ಗುರುತಿಸಬೇಕಾದ ಅವಶ್ಯಕತೆ ಇದೆ, ಇನ್ನೆಷ್ಟು ಸೌಲಭ್ಯಗಳು ಸಿಗಬೇಕು, ಈ ಎಲ್ಲ ನಿಟ್ಟಿನಲ್ಲಿ ನಮಗೆ v4 ಚಾನಲ್ ಮಾಧ್ಯಮದ ಮೂಲಕ ಭಾಳಷ್ಟು ಪ್ರಚಾರವನ್ನು ನೀಡಿ ಇದೊಂದು ರೀತಿಯ ಸಪೋರ್ಟ್ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಒಂದು ಸಪೋರ್ಟನ್ನು ನೀಡಿದ v4 ಚಾನಲ್ಗೆ ಖಂಡಿತವಾಗಿಯೂ ಎಲ್ಲರ ಪರವಾಗಿ ಕೃತಜ್ಞತೆಗಳು. ಇನ್ನಷ್ಟು ಇಂತಹ ಸಮಾಜಮುಖಿ ಕೆಲಸಗಳು ತಮ್ಮಿಂದ ಮೂಡಿ ಬರಲಿ. ಅದೇ ರೀತಿ ನಾನು ವಿಜೇತ ವಿಶೇಷ ಶಾಲೆ ಬಗ್ಗೆ 2 ಮಾತುಗಳನ್ನು ಹೇಳ್ತೇನೆ. ಕಾರ್ಕಳದಲ್ಲಿ ಅಯ್ಯಪ್ಪ ನಗರದಲ್ಲಿ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ಇದರ ವತಿಯಿಂದ ವಿಜೇತ ವಿಶೇಷ ಶಾಲೆ ಕಾರ್ಯನಿರ್ವಹಿಸ್ತಾ ಇದೆ. ಕಳೆದ 6 ವರ್ಷಗಳನ್ನು ಸಂಪೂರ್ಣಗೊಳಿಸಿ ನಾವು 7ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲೂ 86 ವಿದ್ಯಾರ್ಥಿಗಳಿದ್ದಾರೆ, 23 ಸಿಬ್ಬಂದಿ ವರ್ಗದವರಿದ್ದಾರೆ. ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಅವಶ್ಯಕ ತರಬೇತಿಯನ್ನು ಸಂಸ್ಥೆಯ ಮೂಲಕ ನೀಡ್ತಾ ಇದ್ದೇವೆ. ನಮ್ಮಲ್ಲಿ 7 ವಿದ್ಯಾರ್ಥಿಗಳು SLC ಪಾಸ್ ಮಾಡಿದ್ದಾರೆ. ಇನ್ನು 3 ವಿದ್ಯಾರ್ಥಿಗಳು ಮೊನ್ನೆ ತಾನೇ ಎಕ್ಸಾಮ್ ಬರೆದು 2 ಸಬ್ಜೆಕ್ಟ್ ಪಾಸ್ ಮಾಡಿದ್ದಾರೆ. ಇಂಥ ಒಂದು ವಿಶೇಷ ಮಕ್ಕಳು ಕೂಡ SLC ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು. ಮತ್ತು ಅವರಿಗೆ ವೃತ್ತಿ ಶಿಕ್ಷಣ ತರಬೇತಿ ಕೌಶಲ್ಯವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಡಾಟಾ ಎಂಟ್ರಿ ಟ್ರೈನಿಂಗ್ ಸೆಂಟರ್ ವತಿಯಿಂದ ಡಾಟಾ ಎಂಟ್ರಿ ಟ್ರೈನಿಂಗನ್ನು ನೀಡ್ತೇವೆ. ಒಟ್ಟಿನಲ್ಲಿ ಮಕ್ಕಳು ಸ್ವತಂತ್ರವಾಗಿ ಬದುಕಬೇಕು, ಅಂದರೆ ಅವರು ಬೇರೆಯವರನ್ನು ಡಿಪೆಂಡ್ ಆಗದೆ ಅವರೇ ಇದರಲ್ಲಿ ಬದುಕಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ಬೇಕಾದಂತಹ ಎಲ್ಲ ತರಬೇತಿಯನ್ನು ನಮ್ಮ ಸಂಸ್ಥೆಯ ಮೂಲಕ ನಾವು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಒಂದು ದಾನಿಗಳ ಸಹಕಾರದಿಂದ ಈ ಸಂಸ್ಥೆ ನಡೆಸ್ತಿರುವಂಥದ್ದು. ನಮ್ಮಲ್ಲಿ 25 ಅನಾಥ ಮಕ್ಕಳು ಕೂಡ ಇದ್ದಾರೆ, ತಂದೆ ತಾಯಿ ಇಲ್ಲದವರು ಮತ್ತು ಸಿಂಗಲ್ ಪೇರೆಂಟ್ ಇದ್ದುಕೊಂಡು ತಂದೆ ತಾಯಿಗಳಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತಹ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಸಂಸ್ಥೆಯಲ್ಲೇ ಇರಿಸಿಕೊಂಡು ಅವರನ್ನು ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮ ಸಂಸ್ಥೆಯ ಮೂಲಕ ನಾವು ವಹಿಸ್ಕೊಂಡಿದ್ದೇವೆ.